2,70,000 ಕೋಟಿ ರಾಜ್ಯದ ಬಜೆಟ್. ಅದರಲ್ಲಿ 1,80,000 ಕೋಟಿ ಕೇವಲ ಟೀಚರ್ ಸಂಬಳ, ಪೊಲೀಸ್ ಸಂಬಳ, ಡಾಕ್ಟರ್ ಸಂಬಳ, ಇಂಜಿನಿಯರ್ ಸಂಬಳ, ಅವರ ಕಾರಿನ ವೆಚ್ಚ, ಅವರ ಆಫೀಸ್ನ ವೆಚ್ಚ ಇದಕ್ಕೆ ಹೋಗುತ್ತೆ. ಉಳಿಯುವುದೆಷ್ಟು? 60,000-70,000 ಕೋಟಿ. ಅದರಲ್ಲಿ ಏನು ವಿಧವಾ ವೇತನ, ಅಂಗವಿಕಲ ವೇತನ, ಪಿಂಚಣಿಗಳಿದೆ. 5 kg ಅಕ್ಕಿ ಮುಂಚೆ ಕೊಡ್ತಾ ಇದ್ರು ಅದು, ಅಥವಾ ಇನ್ನಿತರ ಎಲ್ಲ ವಿಚಾರಗಳು, SC ST ಕಮ್ಯುನಿಟಿಗಳು ಇರ್ಬೋದು, ಹಿಂದುಳಿದ ವರ್ಗದ ಇರ್ಬೋದು, ಅಥವಾ ಮುಜರಾಯಿ ಇಲಾಖೆಗೆ ಇಷ್ಟು ವರ್ಷದಿಂದ ರನ್ನಿಂಗ್ ಕೊಡುವಂತ ಎಕ್ಸ್ಪೆನ್ಸಸ್ ಇದೆ, ಅದೊಂದು 30,000 ಕೋಟಿ 35,000 ಕೋಟಿ ಬರ್ತದೆ. ಯಾರು ಮುಖ್ಯಮಂತ್ರಿಗಳಾದ್ರೂ ಅದನ್ನು ಬದಲು ಮಾಡ್ಲಿಕ್ಕೆ ಆಗುದಿಲ್ಲ. ಈ 1,80,000 ಕೋಟಿ ಮತ್ತು ಆ 35,000 ಯಾರೇ ಮುಖ್ಯಮಂತ್ರಿಗಳಾಗಲಿ ಅದು ಬದಲು ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ 2,10,000 ಕೋಟಿ ಅಲ್ಲೇ ಹೋಯ್ತು. 2,10,000 15,000 ಕೋಟಿ. ಇನ್ನು ಉಳಿದದು 27,000ದಿಂದ 30,000 ಕೋಟಿ. ಆ 27,000ದಿಂದ 30,000 ಕೋಟಿ ಡ್ಯಾಮು, ರೋಡು, ತೋಡು, ಚರಂಡಿ, ಟನಲು ಎಂತೆಲ್ಲ ಮಾಡಬೇಕು. ಮಳೆಯಲ್ಲಿ ಹಾನಿಯಾಗಿ ಮನೆ ಬಿದ್ದರೆ ಕೊಡಬೇಕು. ಇದು ಎಲ್ಲದಕ್ಕೂ ಆ 30,000 35,000 ಕೋಟಿ ಇರುದು. ಈ 5 ಗ್ಯಾರಂಟಿಗೆ 65,000 ಕೋಟಿ ಬೇಕಂತೆ. ಇಂಜಿನ ಅಲ್ಬುನ್ನ ಕಿಸರಣ್ಣ ನನಗೆ ಪದ ಒಂಜಿ ರೋಡ್ಲ ಹಾಪು, ಒಂಜಿ ತೋಡ್ಲ ಹಾಪು ದಾದ ಅಂತ ಒಂಜಿ ರೋಡ್ ಆಯ್ರ ಇಜ್ಜಿ ನಾನು ಕಾರ್ಪೊರೇಟರ್ ನಗ್ಲೆ ಖುಷಿ ಅಂಡ್ ತೆಲ್ತೊಂದುಲೆ ಇರ್ಬೋದು, ನಗ್ಲೆ ಕಿರಿಕಿರಿ ಕಮ್ಮಿ ಅಂಡನ್ ದಯಗ್ ಯಾಕೆ ಅಂತ ಕೇಳ್ತೀರಿ ನೀವು. ಬಹಳ ದುಃಖ ಆಗ್ತದೆ. ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಮಾಡ್ಲಿಕ್ಕಾಗಲ್ಲ. ನನಗೆ ಬಹಳ ದುಃಖ ಏನು ಅಂತ ಹೇಳಿದ್ರೆ, ಬಹಳ ಕಷ್ಟಪಟ್ಟು ಬೊಮ್ಮಾಯಿಯವರ ಹತ್ರ ಹೋಗಿ ಕೈಕಾಲು ಹೊಡೆದು, ಸರ್ ಮಂಗಳೂರಿನ ಪರಿಸ್ಥಿತಿ ಹೀಗಿದೆ, ಹಣ ಕೊಡಿ ಅಂತೇಳಿ ನಳಿನ್ ಕುಮಾರ್ ಕಟೀಲ್ ಹತ್ರ ಫೋನ್ ಮಾಡಿಸಿ ಏನೇನೋ ಮಾಡಿಸಿ 4,500 ಕೋಟಿ ಮಂಗಳೂರಿಗೆ ತಂದಿದ್ದೀವಿ. ತಾಟಿ ಬೊಟ್ಟೊಚ್ಚಿತ ಟೆನ್ಷನ್ ಸುರಾತ್ ನೆಂಕ್ 4,500 ಕೋಟಿ ತಂದಿದ್ದೀವಿ. ಈಗ ಮೊನ್ನೆ ಆದೇಶ ಪ್ರತಿ ಬಂದಿದೆ, ಕಾರ್ಪೊರೇಷನ್ಗೆ ಬಂದಿದೆ. ಪ್ರೇಮಾನಂದ್ ಶೆಟ್ಟರಿಗೆ ಗೊತ್ತಿದೆ, ಅವರಿಗೆ ಮೇಯರಿಗೆ ಗೊತ್ತಿದೆ, ಡೆಪ್ಯೂಟಿ ಮೇಯರಿಗೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ, ಕಾರ್ಪೊರೇಟರ್ಗಳಿಗೆ ಗೊತ್ತಿದೆ. ಏನಾಗಿದೆ? ಮಂಗಳೂರು ಮಹಾನಗರ ಪಾಲಿಕೆ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಎಲ್ಲಿದೆಯೋ ಹಾಗೆ, ಎಲ್ಲಿ ಕಲ್ಲು ಅರ್ಧ ತೆಗೆದಿದ್ದಾರೆ ಅಲ್ಲೇ ನಿಲ್ಲಿಸಬೇಕು. ಎಲ್ಲ ಅಭಿವೃದ್ಧಿ ಕಾರ್ಯಗಳು ನಿಲ್ಲಿಸಿ ಅಂತೇಳಿ ಲೆಟರ್ ಬಂದಿದೆ. ಈಗ ಅಲ್ಲಲ್ಲಿ ಕೆಲವು ಕಡೆಗಳಲ್ಲಿ ಚರಂಡಿ ಕಟ್ತಾ ಇದ್ದಾರೆ, ಕೆಲವು ಕಡೆಗಳಲ್ಲಿ ರೋಡ್ ಮಾಡ್ತಾ ಇದ್ದಾರೆ, ಅರ್ಧ ಮಾಡಿ ಅಲ್ಲೇ ನಿಲ್ಲಿಸಿದ್ದಾರೆ. ನಾನು ಅಧಿಕಾರಿಗಳಿಗೆ ಹೇಳಿದೆ, ಯಾನ್ ಪದಮತ್ತಿನ ಕಾಸು ಮಾರ ಮಲ್ಪಲೆ ಅವು ಸಿದ್ದರಾಮಯ್ಯ ಆರ್ಡರ್ ಕೊಡ್ತೀರಿ ಉಂತ ಅವಡಿಗೆ ಉಂತದ್ ನನ್ನೈತೆ ಅಕ್ಕಿಗೆ ಅರಿಕೆ ಬಕ್ಕ ಟಿಕೆಟ್ಗೆ ಬಸ್ಸದ ಟಿಕೆಟ್ಗೆ ಬರೋ ಕಾಸು ಕೊಡತ್ತಾ ಒಂದು ಉಂತಾವೇರು ಹತ್ತು ಮರ ಅರ್ಧ ಮಂದು ದೀತೀರಿ. ಆ ಇಲ್ಲದ ಕಾರ್ ಬಿದೆ ಬರ ಪೂಜಿ ಅಲ್ಪ ತೋಡು ಕಟ್ಟೊಂದು ಆ ಕಾರಣೆಲ್ಲ ಬಿದೆ ಬರೋಡತ್ತ ಅವಿ ಜಲ್ಪನೆ ಒಂದು ನಾ ಕಾರ್ದಕ್ಕೂ ಹೆಂಗಿನ ಮಲ್ಪ ನನಗೆ ಗೊತ್ತಿ ಗೊತ್ತು. ಒಂಜಿ ರಾಜಕಾರಣ ಬಂಡ ಈ ನಮನಿಂದ ಒಂಜಿ ರಾಜಕಾರಣ ಉಂಡ ಕಿಶೋರಣ್ಣ ಗಣೇಶಣ್ಣ ಈ ನಮನೆ ಉಂಡ ದೇವಣ್ಣ ಬಂಡ್ಲೆ ಈ ನಮನದ ರಾಜಕಾರಣ ಉಂಡ. ಈ ರೀತಿ ಪರಿಸ್ಥಿತಿ ಆಗಿ ಹೋಗ್ಬಿಟ್ಟಿದೆ. ಈಗ ಮಹಾನಗರ ಪಾಲಿಕೆಗೆ ಆದೇಶ ಬಂದಿದೆ. ನಾನು ಅದರಲ್ಲಿ ನೋಡಿದೆ, ಮಹಾನಗರ ಪಾಲಿಕೆಯಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಅದರಿಂದ ಅಭಿವೃದ್ಧಿ ಕಾರ್ಯ ಮಾಡ ಅವುಲ್ಲ ಮಲ್ಪೇರೆ ಈಗಲೇ ಎಂಗಲ್ನ ಕಾಸು ಎಂಗಲ್ ಕಲೆಕ್ಟ್ ಮಾಡಿದ್ರೆ ಎಂಗೆಲ್ಲ ಬೇಲೆ ಮಲ್ಪೇರೆ ಬಲ್ಲಿ ಅಂತ ಆದೇಶ ಕೊಡ್ತು. ವಾನವನದ ಗ್ರಾಚಾರ ಐತೆ ಅಣ್ಣ ಯಾನಿತ್ಯ ಮಾಧ್ಯಮದ ಮುಖಾಂತರ ನಿಕ್ಲಡೆ ಈತೆ ಪನ್ಪೆ ಏತ್ತ ಗ್ರಾಚಾರಲ್ಲ ಉಪ್ಪು ಅಕಲು ಎಂಚಿನ ಮಲ್ಪು ದಾಲ ಪೋಡೊಡ್ಚಿ ಐಕೆ ಅನ್ನ ಪಕ್ಕ ಪಣ್ಣಿನ ಅಕ್ಕಡೆ ದಾಲ ಪೋಡೊಡ್ಚಿ ಹಾಕಲು ಎಂಚಿನಲ್ಲ ಮಲ್ಪಾಡು ಕುಡ್ಲಾಗ ಅಭಿವೃದ್ಧಿ ಮಲ್ಪನಂಚಿನ ಜವಾಬ್ದಾರಿ ಎಂಕಲ್ನ ಜನಕ್ಕಲು ಎಂಕ್ಲೆ ಓಟು ಪಾಡ್ದು ಯಾಪ ಆಶೀರ್ವಾದ ಮಲ್ತೀರಾ ಆಕಲಿಗೆ ಎಂಕ್ಲಿಗೆ ಹಿರಿಯಕ್ಕಲು ಭಾರಿ ಒಂದು ಎಡ್ಡೆಡೆ ಬಂತೇರು ಪ್ರತಾಪಣ್ಣ ಭಾರಿ ಒಳ್ಳೆ